ಜನಾರ್ದನ ಸ್ವಾಮಿ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ರಥಬೀದಿ ಮತ್ತು ಚಾರ್ಮಾಡಿ ರಸ್ತೆಯ ಗ್ಯಾರೇಜ್ ಮಾಲಕರ ವತಿಯಿಂದ ಇಲ್ಲಿ ವಿಶೇಷವಾದಂಥ ಐಡಿಯಲ್ನ ಐಸ್ ಕ್ರೀಮ್ ಸ್ಟಾಲ್ ಹಾಕಲಾಗಿದೆ. ಬಹಳ ವಿಶೇಷ ಏನು ಅಂತಂದರೆ ಈ ಐಸ್ ಕ್ರೀಮ್ ಸ್ಟಾಲಿನ ವಿಶೇಷತೆ ಇದೆ. ಇದು ಲಾಭ ಮಾಡಿ ತಮ್ಮ ಜೋಬು ತುಂಬಿಸಿಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ, ಬದಲಾಗಿ ಸೇವಾ ಕೈಂಕರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಗ್ಯಾರೇಜ್ ಮಾಲಕರ ಸಂಘದವರು ಬಹಳ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತುಂಬ ರಶ್ ಉಂಟು. ರಶಲ್ಲಿ ಎಲ್ಲರ ಹತ್ರ ಐಸ್ ಕ್ರೀಮ್ ಬಗ್ಗೆ ಮಾತಾಡಿಸಿ ಆಮೇಲೆ ಗ್ಯಾರೇಜ್ ಮಾಲಕರ ಬಗ್ಗೆ ಮಾತಾಡಿಸುವ. ಹೇಗುಂಟು ಹೆಂಗೆ ಗೊತ್ತಿತ್ತು ಪಾತೆ ರುಚಿಂದು ಆಂಡಲ್ಲ. ಹೇಗುಂಟು? ಚಂದ ಉಂಟಿಲ್ಲ? ಚೆನ್ನಾಗಿದೆ. ಯಾವುದು ಎಂತ ಇದು? ಕ್ಯಾಂಡಿ. ಹಾಂ ನೋಡಿ ಆಗ ಎಂಚುಂಡು ಸೋಕುಂಡು. ಇದು ಆಯ್ತಾ ಐಸ್ ಕ್ರೀಮಾ? ಹಾಂ ದಾದಾ ಎಂಚಾಪುಂಡು ಇದು ಈ ದೊಂಬುಗೆ ಐಸ್ ಕ್ರೀಮ್ ಏತು ಇಂಪಾರ್ಟೆಂಟ್? ಮಸ್ತ್ ಇಂಪಾರ್ಟೆಂಟಾ ಅಕ್ಕ? ಎಂಚಾಪುಂಡು ಮಸ್ತ್ ಶೋಕಾಪು ಒಂದು ಕುಲ್ಫಿ ಮಟ್ಕ ಕುಲ್ಫಿ ಇರೆಗೆ ಶೋಕಾಪುಂಡು ಶೋಕಾಪುಂಡ ಆಯ್ತು ಎಲ್ಲ ಖಾತೆ ನಾನು ದಂಚಪುರ ಅನ್ಪರೆ. ಹಾಂ ಇದು ಓದ್ತಿದ್ದೀನಿ ಡಾಲಿ ಕ್ಯಾಂಡಿ. ಹಾಂ ಎಂಚಾಪುಂಡು ಚೆನ್ನಾಗಿತ್ತು. ಖಾಲಿ ಅಂಡ ಆಯಿತು. ಖಾಲಿ ಆಯಿತಾ ಸರ್? ಹೇಗಾಯಿತು? ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಗ್ಯಾರೇಜ್ ಮಾಲಕರ್ನ ಲೆಕ್ಕಡು ఒక ಮಾಂತೇರ್ಲ ಸೇರ್ದು ಹೆಚ್ಚಾದ ಮುತುವರ್ಜಿ ಪುನ್ನಾರು ನಂಗಲ್ನ ಅಧ್ಯಕ್ಷರು ಪೂವಪ್ಪಣ್ಣೆ ಬಂಡದು ఒక ಮಂಜುನಾಥರು ಬಾಲಕೃಷ್ಣ ಶೆಟ್ಟರು ಒಂಜಾತ್ ಸಂಬಂಧಪಟ್ಟನಕಲು ದೇವಪ್ಪಣ್ಣೆ ಬಂಡದು ಕೊರೊಳ್ಳೇರು ಖಾಲಿ ಐಸ್ ಕ್ರೀಮು ಕೊರ್ದು ಎಂಕ್ಲೆನ ತಂಪು ಮನ್ಪುನ ಮಾತ್ರತ್ತು ಸೇವಾ ಮನೋಭಾವನೆ ಪಂಡ ಸುಮಾರು ರೀತಿಡು ನೆಟ್ಟು ಒರಿನಂಚಿದನ ದುಡ್ಡು ಬಂಗೋಡು ಇತ್ತನಂಚಿತ್ತನ ಗ್ಯಾರೇಜಿದ ಸಮಸ್ಯೆ ಇಡದ ನಿತ್ಯ ಆನಂದ ಅಕ್ಲೆಗೆ ಒಂಜಾತ್ ತನರ್ದು ಗ್ಯಾರೇಜ್ ಮಾಲಕನ ಸಂಘದ ಅಪ್ಪನಂಚಿತ್ತನ ಒಂಜಿ ಸೇವೆಯನ್ನು ಮಾಡ್ತಂದು ಬತ್ತನ ಈ ಗ್ಯಾರೇಜ್ ಮಾಲಕದ ಸಂಘಡ್ ಸುಮಾರು 3-4 ವರ್ಷ ಇಂಚಿ ದನಿಕುಲ್ನ ಒಂಜಿ ಆಶೀರ್ವಾದಡ್ ಒಂಜಿ ಐಸ್ ಕ್ರೀಮ್ದ ಅಂಗಡಿನ ಎಂಕ್ಲು ಮಾತೆಲ್ಲ ಸೇರ್ದು ಪಾಡ್ದ ಎಂಕ್ಲ ಎಲ್ಲ ಗ್ಯಾರೇಜ್ ಡಿಪ್ಪುನ ಅಂಡ ಇನ್ನಿತ ಭಜನದ ಸೇವೆಡ್ ಎಂಕ್ಲು ಮಂತ ಬತ್ತ ಮಾಂತೇರು ಒಟ್ಟು ಬತ್ತದ ಎಂಕ್ಲು ಒಂಜಿ ಐಸ್ ಕ್ರೀಮ್ ತಿನ್ಪ ಎಂಕ್ಲೆಗೆ ಒಂಜಿ ಅಕ್ಲ ಐಸ್ ಕ್ರೀಮ್ ಕೊರಿಯರು ಅದು ದುಡ್ಡದ ವಿಚಾರ ಬುಕ್ಕ ಅಲ್ಲ ಮನಸ್ಸಿನ ಒಂಜಿ ತಂಪು ಮಲ್ತೇರದ ಎಂಕ್ಲೆ ಅವು ಮುಖ್ಯವಾದ ಬೋಡಿತ್ತನ ಅಣ್ಣ ದುಂಬುಗಳ ಈ ಜಾಗಡ್ ದೇವೇರನ ಒಂಜಿ ಆಶೀರ್ವಾದಡ್ ಗ್ಯಾರೇಜ್ ಮಾಲಕನ ಸಂಗಡ್ ಐಸ್ ಕ್ರೀಮು ಕೊರ್ದ ಆತನ ಬೇತೆ ಬೇತೆ ರೀತಿಯ ಅಂಡಲ ಸೇವೆನ ಮಲ್ಪುಣ ಅಂಚಿತನ ಭಾಗ್ಯ ಎಂಕ್ಲ ಹಿರಿಯಕ್ಲೆಗೆ ಬರಡು ಆ ರೀತಿಡ್ ಎಂಕ್ಲೆಗಳ ಒಂಜಿ ಯೋಗ ತಿಕ್ಕಡ ಮಲ್ಪುಣಂಜಿ ಎಂಕ್ಲ ಒಂಜಿ ಆಸೆ ತೊಲೆ ಮಾತಾಡಲ ಮಾತಾಡ ಎಂಚುಂಡು ಐಸ್ ಕ್ರೀಮ್ ಎಂಚುಂಡು? ಎಂಚುಂಡು ಐಸ್ ಕ್ರೀಮ್ ಎಡ್ಡಂಡ ಎಸ್ ಬಲಿಪೇರ ತೂರ್ಚಿ ಪಾತಿರ್ಲೆ ಎಂಚಾಪುಂಡಕ ಆಯ್ತು ಐಸ್ ಕ್ರೀಮ್ ಏತು ತಿಂದಾರ? ರಡ್ಡು ಒರ್ತಿ ಓ ರಾಮದೇವ್ರ ಎಷ್ಟು ತಿಂದ್ರಿ? ಒಂದು ನೀವು ಎಲ್ಲರೂ ಯಾಕೆ ಎಂತ ಎಂತ ಎರಡೆರಡು ತಗೊಂಡ್ವಿ ಎಲ್ಲ ಎರಡು ತಗೊಂಡ್ರಾ? ಈಗ ನೋಡಿ ನಿಮಗೆ ಗ್ಯಾರೇಜ್ ಮಾಲಕರ ಸಂಘದವ್ರಿಗೆ ಏನು ಹೇಳ್ತೀರಿ? ತುಂಬಾ ಥ್ಯಾಂಕ್ಸ್ ಅವರಿಗೆ. ಏನು ಹೇಳ್ತೀರಿ? ಒಂದು ಎತ್ತುಗೋರ್ಲ ಎಂಗೆಲ್ಲ ತೋದು ಒಂಜಿ ಪನ್ಪ ಅಂಚಂಡು ಪಣ್ಣದು ಅರೆ ತುಯ್ಯರೆ ಮಾತ್ರ ಗೌರವ ತಜ್ಪಲ್ಲಿ ತೂವರತ್ತಿ ತಿಂದದು ಟೇಸ್ಟ್ ಮಾಡಿ ಏರು ಎಂಡ ಫಸ್ಟ್ ಬನ್ನಾರ ಪಂತಾರ ತೂದು ಬನ್ಪ ಪಂತನ ತೂದು ಬುಕ್ಕ ತೂದು ಬನ್ಲೇದ ಇಜ್ಜಲ್ಲೆ ಅವ್ಲು ಒಂಜಿ ತಜ್ಪಲ್ಲಿ ಇಡೀ ಇಂಚ ಸರಿ ಇಡೀ ನಿಕ್ಲೊಂದು ಟೀಮ್ ಬೈದು ಅಂತ ಖುಷಿ ಆಗ್ಬೋದು. ಆತೆ ಅತ್ತೆ ಯಾರು ಬಹಳ ವಿಶೇಷವಾಗಿ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರಿದ್ದಾರೆ. ಸರ್, ಎಷ್ಟು ವರ್ಷದಿಂದ ಈಗ ಜಾತ್ರೆ ಟೈಮಲ್ಲೂ ಕೂಡ ನೀವು ಕರೆಯೋದು ನೋಡಿದ್ರೆ ಐಸ್ ಅಂದ್ಲೆ ತಂದಿಪ್ಪರು ಏತು ವರ್ಷದಿಂದ ಮಲ್ತಂದುಲ್ಲಾರ? 4 ವರ್ಷದಿಂದ ಈ ಒಂಜಿ ಏತ್ ಲಾಭ ಬರ್ಪುಂಡು? ಲಾಭ ಬತ್ತನ ವೆಂಕಲ್ಲ ದೇವಸ್ಥಾನಗೂ ಕೊರ್ಪಣ ಆಯ್ತಾ ಲಾಭನು ಈ ಸರ್ತಿ ನಾಟಕ ಭಯ ಜೈ ಬಜರಂಗ ಬಲಿ ಐಕೊಂದು 75,000 ಐಕ್ ಆತಂಡು 75,000 ಅಂಚ ಓಕೆ. ಕರಿಸರ್ತ ಗೋಪುರ ಕೊಡ್ತು ಗೋಪುರ ಇದು ಈ ಸರ್ತಿ ಇದೇನು? ಈ ಸರ್ತಿ ಇನ್ನಕ್ಕೆ ನಾಟಕ ಕೊಡ್ತಾ 75,000. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವೊಂದು 5ನೇ ಸಲದ್ದು ಇದು ಐದನೇ ಸರ್ತಿ ತಂದು ಐಟು ಫಸ್ಟ್ ವರ್ಷ ಪಂಡ ಎಂಕ್ಲೆಗೆ ಒಂದು ಎಂಕ್ಲ ಮೀಟಿಂಗ್ ಅನ್ನಕ್ಕೆ ಒಂದು ಸೌಂಡ್ಸ್ ಪೂರ ಪೋಡತಿ ಐನೊಂಜಿಗೆ ತಂದು ಫಸ್ಟ್ ತಂದೆಟ್ಟು ಫಸ್ಟ್ದ ಎಂಕಲ್ನ ಸ್ಟಾಲ್ದ ಕಾಸು ಐದು ಬಕ್ಕಾದ ಇಂಚ ಸಮಾಜ ಸೇವೆ ಪಂಡ ಇಂಚ ಎಂಕಲ ಅಂದೆಕೊಂಡು ಕಾರ್ಮಿಕ ಅಂದಕ್ಕೆ ಸೇವಾ ನಿಧಿಕ್ಕೆ ಐಕ್ಬಾರ್ದು ನೆಕ್ಸ್ಟ್ ದೇಟ್ ಗೋಪುರ ಹಾಕ್ಬಾರ್ದು
ಆಯ್ತಾನೆ ಅಷ್ಟು ದೇಡು ನಾಟಕ ಆಗಂದು 75 ಈ ಸರ್ ಇದ ಪಂಡ ಇಂದೆಟ್ಲ ಐಟ್ಲ ಒಟ್ಟಿಗೂ ಲಾಭಾಂಶನ ನಾಟಕ 75 ಸರ ಆವಡು ಅವು ಈತ ಈ ಸರಿ ತಂದೆಟ್ಟು ತೂಡತಿ ಎತ್ತು ಬರ್ಪುಂಡು ಎಂಚ ಅಂಚ ಹಾಂ ಪ್ರತಿಯೊಂಜಿಲ ದೇವಸ್ಥಾನಗ ತಂದಂಡ ಸೇವಾ ಕಾರ್ಯ ಸೇವಾ ₹1 ಎಂಕ್ಲು ದಿವನಿಜು ಖರ್ಚು ಮಲ್ತನೆ ಖರ್ಚು ಮಂತಿನದ ಐಟು ತೆಪ್ಪು ನಾತೆ ಖರ್ಚು ಹಾಂ ಬಂಡ ಎಂಕ್ಲು ಪ್ರತಿಯೊಂಜಿ ಐಟು ಐಸ್ ಕ್ರೀಮ್ ಕಪ್ಪು ಒಂಜಿ ಗೆತ್ತುಂಡಲ್ಲ ₹10 ಎತ್ತುಂಡಲ್ಲ ಎಂಕ್ಲು ಗೆತ್ತು ತಿಂದನಲ್ಲ ₹10 ಪಾಡ್ದೆ ತಿನ್ಪುಣ ಅಂಚ ಆ ರೀತಿ ಪಾಡುವ ಅಂತ ಬಂಡ ಸಮಾಜಕ್ಕೆ ಇಪ್ಪು ನಡೆದಾರ ನಮ್ಮ ತಿನ್ನೊಂದಿತ್ತು ಐಟು ಲಾಭದ ಅಂಶ ಅವ ಸಮಾಜ ಕೊರ್ಲೆಕ್ಕ ಆಪುಜಿ ಪಂಡದು ಐಕ್ ಪ್ರತಿ ವಿಷಯನ ಅಂಚ ಎಂಕ್ಲು ಏತ್ ಜನ ಸೇರೋದು ಮಲ್ಕೊಂಡು ಎಂಕ್ಲು ಪಂಡ ರಥ ಬೀದಿದ ಫ್ರೆಂಡ್ಸ್ ಉಳ್ಳೇರು 10 ಅಜ್ಪ ಜನ ಉಳ್ಳೇರು ಒಂಜಿ 10 ಜನ 16 ಜನ ಇಂಚ ಬ್ಯಾಚ್ ಇಟ್ಟು ಬತ್ತದು ಕೆಲಸ ಮಂತಂದು ಇಪ್ಪು ಪೂರ ಅಂಚ ಬೊಕ ಬೆಳ್ತಂಗಡಿ ಇರ್ತದೆ ಎಂಕಲ್ನ ಕಾರ್ಯದರ್ಶಿ ಪುರಂದರ್ ಉಳ್ಳೇರು 6 ಬರ್ಪೇರು ಬೊಕ ಅಧ್ಯಕ್ಷರು ಬಾಬುರಾಜಿ ಕಕ್ಕಿಂಜ ಅಂಚ ಪೂರ ಬೊಕ ಕೆಲವು ಮೈನ್ ಎಂಕ್ಲಡು ಇತ್ತಿನಕ್ಲು ಪೂರ ಬತ್ತದು ಸಾಕಾರ ಅನ್ಪೇರು. ಓಕೆ, ಇದು ಗ್ಯಾರೇಜ್ ಮಾಲಕರ ಮತ್ತು ಮಾಲಕರ ಸಂಘದವರು ಮಾಡ್ತಾ ಇರುವಂಥ ಒಂದು ವಿಶಿಷ್ಟವಾದಂಥ ಸೇವೆ. ಅವರು ದೊಡ್ಡದೊಂದು ಐಸ್ ಕ್ರೀಮ್ ಸ್ಟಾಲ್ ಹಾಕಿದ್ದಾರೆ ಅಂತ ಅಂದ ಕೂಡಲೇ ಅಲ್ಲಿಯ ಲಾಭವನ್ನು ಅವರಾಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ವಿಶೇಷ. ಅದರ ಜೊತೆಗೆ ಅವರ ಆರಂಭದಲ್ಲಿ ಕಾರ್ಮಿಕರ ಸೇವಾನಿಧಿಗೆ, ತದಬಳಿಕ ವಿಜಯ ಗೋಪುರಕ್ಕೆ, ತದಬಳಿಕ ಇಲ್ಲಿಯ ಅಂದರೆ ಒಂದಷ್ಟು ಅಶಕ್ತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಬಾರಿಯ ಮತ್ತು ಕಳೆದ ಬಾರಿಯ ಸ್ವಲ್ಪ ಲಾಭದ ಉಳಿಕೆಯನ್ನು ಮೊನ್ನೆ ನಡೆದಂಥ ಒಂದು ನಾಟಕಕ್ಕೆ ₹75,000 ಖರ್ಚಾದಂಥ ನಾಟಕಕ್ಕೆ ಪೇಮೆಂಟ್ ಜೈ ಬೈದೈತಿ ನಾಟಕಕ್ಕೆ, ಜೈ ಬಜರಂಗ ಬಲಿ ನಾಟಕಕ್ಕೆ ಅವರು ಪೇಮೆಂಟ್ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿ ಸೇವಾ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇರುವಂತಹ ವಿಶಿಷ್ಟ ವ್ಯಾಪಾರ ಅಂತ ಹೇಳ್ಬೋದು. ಯಾಕೆಂತಂದರೆ ವ್ಯಾಪಾರ ಅಂತ ಹೇಳಿದರೆ ಲಾಭದಿಂದ ಒಂದಷ್ಟು ಬೇರೆ ಬೇರೆ ಯೋಚನೆಗಳನ್ನು ಮಾಡಿರ್ತಾರೆ. ಆದರೆ ಹಾಗಲ್ಲ, ಇದು ಅವರ ಲಾಭ ಏನಿದ್ರು ತನ್ನ ಗ್ಯಾರೇಜ್ನಲ್ಲಿ ಏನು ಬರುತ್ತೆ ಅದಷ್ಟೇ ಲಾಭ. ಇದೊಂದು ಸಮಾಜಮುಖಿ ಚಿಂತನೆಗೆ ಕೊಡುವಂತಹ, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಮಾಡುವಂಥ ವ್ಯಾಪಾರ. ಶುಭವಾಗಲಿ ಅಂತ ಹೇಳಿದ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಬಳಂಜ ಮತ್ತು ಕುಶಾಲಪ್ಪ ಗೌಡ ಪುತ್ತೂರು ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್ ಉಜಿರೆ.